ಸೋಮೇಶ್ವರ ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ದ್ರವ್ಯ ಕಲಶ ಬೊಕ್ಕ ಉತ್ಸವ ಅಂಜನೆ ಉಚ್ಚಿಲಕೋಟೆ ಶ್ರೀ ಧೂಮಾವತಿ ಬಂಟ ಪರಿವಾರ ದೈವಲದ ಪುನರ್ ಪ್ರತಿಷ್ಠಾ ಕಲಶೋತ್ಸವ ಕಾರ್ಯಕ್ರಮಲು ಡಿಸೆಂಬರ್ 1 ತಾರೀಕು ಸೋಮವಾರ ಬಯರ್ದು ಶುರುವಾತನು 22 ತಾರೀಕು ಅಂಗಾರಕಾಂಡ ಶ್ರೀ ಕ್ಷೇತ್ರಡು ಉಗ್ರಾಣ ಮುಹೂರ್ತ ನಡೆತನು ಶ್ರೀಮತಿ ಶೋಭಾ ರಾಮಚಂದ್ರ ಉಚ್ಚಿಲ್ ಉಗ್ರಾಣ ಮುಹೂರ್ತ ನಡಪಾಯರು ಸೇರಿದಲ್ಲಿ ಮುತ್ತುಂಟ 10 ಜನ ಸೇರಿಕೊಂಡು ಮಾಡುವಂತಹ ಕಾರ್ಯಕ್ರಮ ಯಾವುದೇ ರೀತಿಯ ಕುಂದುಕೊರತೆಗಳು ಬರಬಾರದು. 10 ತಾಯಿಯ ಮಕ್ಕಳಾದರೂ ಒಂದೇ ತಾಯಿಯ ಮಕ್ಕಳು ಹಾಗೆ ಐಕ್ಯತೆಯಲ್ಲಿ ಬಂದು ಇಲ್ಲಿ ಸೇವೆಯನ್ನು ಮಾಡುವಂತಹ ಆ ಕಾರ್ಯಕ್ಕೆ ಬರತಕ್ಕಂತಹ ಸಮಸ್ತ ವಿಘ್ನವನ್ನೆಲ್ಲ ದೂರ ಮಾಡಲಿಕ್ಕೋಸ್ಕರ ಮೊದಲಿಗೆ ನಾವು ಆ ಮಹಾಗಣಪತಿಯನ್ನು ಪೂಜಿಸಿಕೊಂಡು ಉಗ್ರಾಣಕ್ಕೆ ದೀಪವನ್ನು ಬೆಳಗಿಸಿ ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಮಾಡುವಂತಹ ಕಾರ್ಯಕ್ರಮಗಳಿಗೆ ಬರತಕ್ಕಂತಹ ಸಮಸ್ತ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ನಡೆಯುವಂತಹ ದೇವತಾ ಕಾರ್ಯಕ್ಕೆ ಯಾವುದೇ ರೀತಿಯ ವಿಘ್ನಗಳು ವಿಳಂಬಗಳು ಬಾರದ ಹಾಗೆ ರಕ್ಷಿಸಿ ನಿರವಿಘ್ನವಾಗಿ ಒಳ್ಳೆಯ ಚಂದದಲ್ಲಿ ಆ ಕಾರ್ಯಕ್ರಮಗಳು ಆಗುವ ಹಾಗೆ ಗ್ರಹಿಸಿಕೊಟ್ಟು ತನ್ಮೂಲಕ ಸಮಸ್ತ ಭಕ್ತ ಬಾಂಧವರಿಗೂ ಆಸ್ತಿಕ ಬಂಧುಗಳಿಗೂ ಉತ್ತರೋತ್ತರ ಶ್ರೇಯಸ್ಸನ್ನು ಒಳ್ಳೆಯ ಅಭಿವೃದ್ಧಿಯನ್ನು ಗ್ರಹಿಸಿಕೊಟ್ಟು ವಿಶೇಷವಾದಂತಹ ದೇವರ ಸೇವೆಯನ್ನು ಮಾಡುವಂತಹ ಸೌಭಾಗ್ಯವನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ಎಲ್ಲರಿಗೂ ಕೂಡ ಅನುಗ್ರಹಿಸಿ ಕಾಪಾಡಿ ಈ ಉಗ್ರಾಣದಲ್ಲೂ ಕೂಡ ಯಥೇಷ್ಟವಾಗಿ ಸಾಮಗ್ರಿಗಳನ್ನು ತುಂಬುವ ಹಾಗೆ ಮಹಾವಿಷ್ಣು ಮಹಾಗಣಪತಿ ಅನುಗ್ರಹಿಸಬೇಕು ಅಂತ ಈ ಸುಸಂದರ್ಭದಲ್ಲಿ ಕೋಡೆಕಾರ್ ಬೀರಿದ ಶ್ರೀ ಸಿದ್ಧಿವಿನಾಯಕ ಮಂದಿರಡು ಹೊರೆಕಾಣಿಕೆ ಸಂಗ್ರಹಣಾ ಕೇಂದ್ರನ ಅಟನೆ ಮಲ್ದಿರು ಸೋಮೇಶ್ವರ ಶ್ರೀ ಸೋಮನಾಥ ದೇವಸ್ಥಾನದ ಪ್ರಧಾನ ಅರ್ಚಕರು ವೇದಮೂರ್ತಿ ಶ್ರೀ ಸೂರ್ಯನಾರಾಯಣ ಹೊಳ್ಳೆರು ತುಡರ್ ಬೆಳಗಾದ ಹೊರೆಕಾಣಿಕೆ ಸಂಗ್ರಹಣಾ ಕೇಂದ್ರಗ ಉದಿಪನದ ಚಾಲನೆ ಕೊಡ್ದು ಶುಭಾಶೀರ್ವಚನದ ಪಾತ್ರ ಪಂಡೇರು. ಒಟ್ಟು ಸೇರಿ ಹೊರೆಕಾಣಿಕೆಯನ್ನು ಕೊಡುವುದಂತ ಹೇಳಿ ನಿಶ್ಚಯ ಮಾಡಿದೆ. ಆ ಪ್ರಕಾರ ಕೊಡುವಂತಹ ಹೊರೆಕಾಣಿಕೆ ಯಾಕೆಪ್ಪ ಇದು ಬೇಕು ಅಂದರೆ ಬ್ರಹ್ಮಕಲಶ ಅಂತ ಆದ ಕೂಡಲೇ ಎಲ್ಲ ಭಕ್ತಾದಿಗಳು ಸೇರ್ತಾರೆ. ಅವರಿಗೆ ಕಣ್ಣಿಗೆ ತಂಪಾಗಬೇಕು, ಅದು ದೈವಗಳು ಅದನ್ನು ನೆರವೇರಿಸ್ತಾರೆ, ಹಾಗೂ ಹೊಟ್ಟೆಗೂ ತಂಪಾಗಬೇಕು. ಅದಕ್ಕೋಸ್ಕರ ಈ ಹೊರೆಕಾಣಿಕೆಯನ್ನು ಮಾಡಿ ಇದ್ದಂಥ ಎಲ್ಲ ಸಾಹಿತ್ಯಗಳನ್ನು ಬೇಕಾದಂಥ ಎಲ್ಲ ಸಾಹಿತ್ಯಗಳನ್ನು ಅಧಿಕ ಸಂಖ್ಯೆಯಲ್ಲಿ ಈ ನಮ್ಮ ಊರಿನ ಎಲ್ಲರೂ ಸೇರಿ ಅದನ್ನು ಅಲ್ಲಿಗೆ ಒದಗಿಸಿ ಕೃತಾರ್ಥರಾಗಬೇಕು ಅಂತ ಹೇಳಿ ಬಯಸಿದ್ದಾರೆ. ಬೀರಿ ಶ್ರೀ ಸಿದ್ಧಿವಿನಾಯಕ ಮಂದಿರದ ಪ್ರಧಾನ ಅರ್ಚಕರು ಶ್ರೀ ಶ್ರೀಕಾಂತ್ ಭಟ್ರು, ಧನಲಕ್ಷ್ಮಿ ಕ್ಲೋಸ್ ಸ್ಟೋರ್ ಮಾಲಕರು ಶ್ರೀ ಯೋಗೀಶ್ ರಾವ್ ಬೊಕ್ಕ ಮಂದಿರದ ಪ್ರಮುಖರು ಈ ಪುರ್ತೋಟುಗೇತರು. ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತ್ತಾಯ ಪದ್ಮನಾಭ ತಂತ್ರಿಲು ಬೊಕ್ಕ ಸಮಿತಿಯ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕಿಡಿತರು. ಉದ್ವೆ ಪೊರ್ತುಡು ಉಚ್ಚಿಲಕೋಟೆ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಮಾಗಂಡಲದ ಮಹಾಮಂಡಲದ 4ನೇ ಸಮಾವೇಶನ ಅಂಗಾರಕಾಂಡೆ ಅಟನೆ ಮಲ್ದಿದ್ದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅಖಿಲ ಭಾರತ ಕುಟುಂಬ ಪ್ರಬೋಧಿನಿದ ಸಂಯೋಜಕರು ಶ್ರೀ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ತುಳರ್ ಬೆಳಗಾದ ಮಾಗಂಡಲದ ಮಹಾಮಂಡಲಿ ಸಮಾವೇಶನ ಉದಿಪನ ಮಲ್ದದು ನಮ್ಮ ಹಿರಿಯರಡ ವೇದ ಇತ್ತಂಡು ವಿಜ್ಞಾನ ಇತ್ತಂಡು ಇಂದಿನ ತಿರಿಯೊಂದು ಒರ್ತೊಂದು ಪೋಡಾಯಿನವು ನಮ್ಮ ಜವಾಬ್ದಾರಿ ಪಂಡದ ಧಾರ್ಮಿಕ ಸಂದೇಶ ಕೊರಿಯರು. ಜಗತ್ತಿಗೆ ಭಾರತದ ಕೊಡುಗೆ ಏನು ಅಂತ ಕೇಳಿದರೆ ವಿನೋದವಾಗಿ ಹೇಳುವಂಥದ್ದು 0 ಅಂತ, ಏನು ಕೊಡಲಿಲ್ಲ ಅಂತ ಅರ್ಥ ಆಗ್ಬೋದು. ಆದರೆ ಆ 0 ಎಷ್ಟು ಶ್ರೇಷ್ಠ 0 ಅಂದರೆ ಅದನ್ನು ಜೋಡಿಸುವಾಗಲೇ ಗೊತ್ತಾಗ್ಬೋದು. ಈ 0 ಬಂದ ನಂತರ 1ರ ಪಕ್ಕದಲ್ಲಿ 1 ಬರೆದರೆ 11 ಆಯಿತು. 1ರ ಪಕ್ಕದಲ್ಲಿ 1 ಬರೆದರೆ 2 ಇದ್ದದ್ದು ಈ 0 ಕಾರಣಕ್ಕೋಸ್ಕರ 1ರ ಪಕ್ಕದಲ್ಲಿ 1 ಬರೆದಾಗ 11 ಆಯಿತು. ಇದಕ್ಕೆ ಹೇಳೋದು ಸಂಘಟನೆ ಅಂತ. ಈ ಸಂಘಟನೆ ಯಾಕೆ ಬೇಕು? ಇವತ್ತು ಮಹಾಮಂಡಳಿ ಇತ್ಯಾದಿ ಅನೇಕ ಶಬ್ದಗಳು ಬಂತು, ಒಂದಾಗಬೇಕು ಅಂತೆಲ್ಲ ಹೇಳಿದರು. ಯಾಕೆ? ಅದಕ್ಕೊಂದು ವಿನೋದದಲ್ಲಿ ಕಥೆ ಹೇಳ್ತಾರೆ. ಈ ದೇಶ ಕಾಲವನ್ನೇ ಚಕ್ರ ಅಂತ ಹೇಳಿದ ಅದ್ಭುತವಾದ್ದು. ಕಾಲವನ್ನೇ ಚಕ್ರ ಅಂತ ಹೇಳಿದ್ರು. ಉಳಿದವರೆಲ್ಲ ಕಾಲ ಮುಂದೆ ಹೋಗುವುದು ಅಂತ, ನಾವು ಹೇಳಿದ್ದು ಮುಂದೆ ಹೋಗುವುದಲ್ಲ, ಅದು ವಾಪಸ್ಸು ಬಂದು ಪುನಃ ಮುಂದೆ ಹೋಗುತ್ತದೆ ಅಂತ. ಹಾಗೆ ಅಂತಹ ಚಕ್ರದ ಪರಿಕಲ್ಪನೆಯಲ್ಲಿ
ದೊಡ್ಡ ಪರಿಕಲ್ಪನೆ ಯಾವುದಂದರೆ ಯುಗದ ಪರಿಕಲ್ಪನೆ. ಇವತ್ತು ನಾವು ಕಲಿಯುಗದಲ್ಲಿ ಇದ್ದೇವೆ. ಇದರ ಹಿಂದಿನ ಯುಗದ ಹೆಸರು ದ್ವಾಪರ ಯುಗ, ಅದಕ್ಕಿಂತಲೂ ಹಿಂದಿನದ್ದು ತ್ರೇತಾಯುಗ, ಅದಕ್ಕಿಂತಲೂ ಹಿಂದೆ ಒಂದಿತ್ತು, ಅದನ್ನು ಸತ್ಯಯುಗ ಅಂತ ಹೇಳ್ತಾರೆ. ಸತ್ಯಯುಗದಲ್ಲಿ ಬಹಳ ಸುಂದರವಾದ ಕಾಲ ಅದು. ಯಾರು ರಾಜರಿರಲಿಲ್ಲ, ರಾಜ್ಯ ಇರಲಿಲ್ಲ, ಆಳುವವರು, ಆಳಲ್ಪಡುವವರು, ದಂಡಿಸುವವರು, ದಂಡಿಸಲ್ಪಡು ಯಾರಿಲ್ಲ. ಶ್ರೀ ಕ್ಷೇತ್ರದ ಆನುವಂಶಿಕ ಆಡಳಿತ ಮೊಕ್ತೇಸರರು ತಂತ್ರಿಲು ವೇದಮೂರ್ತಿ ಬ್ರಹ್ಮಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಲು ಸಮಾವೇಶದ ಗುರ್ಕಾರ್ಮನೆ ವಹಿಸೊಂದು ನಮ್ಮ ಪಿರಾಕದ ಧಾರ್ಮಿಕ ನಂಬಿಕೆಲು ನಾಶದ ಅಂಚಿಡು ಉಂಡು. ಅವೇನು ಒರ್ತನೊಡಾಯನವು ನಮ್ಮ ಜವಾಬ್ದಾರಿ. ದೇವಸ್ಥಾನ ಆವಡಾಂಡ ಅವೆಕು ಮಾತೆರ್ಲ ಬೋಡು ಎಡ್ಡೆ ಸಮಾಜ ನಿರ್ಮಾಣ ಆವಡಾಂಡಲ ಮಾತೆರ್ಲ ಬೋಡು ಪಣದ ಆಶ್ರಚನದ ಪಾತೆರ ಬಂಡೇರು. ನಮ್ಮ ಮಕ್ಕಳಿಗೆ ಆ ಒಂದು ಚೌಕಟ್ಟಿನೊಳಗೆ ನಾವು ಅವರನ್ನು ಕ್ರಿಯಾಶೀಲರಾಗಿ ಮಾಡಿದರೆ ಅವು ಯಾವತ್ತೂ ಆ ಕುಟುಂಬಕ್ಕಾಗಲಿ ಅಥವಾ ನಮ್ಮ ಗ್ರಾಮ ಅಥವಾ ಮಾಗಣೆಯ ವಿಷಯಕ್ಕೆ ಅವರು ಬಿಟ್ಟು ಹೋಗುವುದಿಲ್ಲ. ಅವರು ಯಾವತ್ತೂ ಅವರಲ್ಲಿ ಧೀಶಕ್ತಿ, ಅವರಲ್ಲಿ ಆಧ್ಯಾತ್ಮಿಕವಾಗಿಯೂ ಬೌದ್ಧಿಕವಾಗಿಯೂ ಹಾಗೂ ದೈವಿಕವಾದಂತಹ ಚಿಂತನೆಗಳು ಅವರಲ್ಲಿ ಸ್ವಾಭಾವಿಕವಾಗಿ ಮೂಡಿ ಬಂದರೆ ಯಾವುದನ್ನು ಎದುರಿಸುವಂತಹ ಆ ಶಕ್ತಿ ಅವರಲ್ಲಿ ಸ್ವಾಭಾವಿಕವಾಗಿ ಬರುತ್ತದೆ. ಅದು ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಆ ಒಂದು ವ್ಯವಸ್ಥೆ. ಅದಕ್ಕೆ ಆ ಧರ್ಮವನ್ನು ಅರಿಯುವುದು, ಅದರೊಟ್ಟಿಗೆ ದೈವಿಕವಾದಂತಹ ಚಿಂತನೆ, ಅದರೊಟ್ಟಿಗೆ ಪ್ರಕೃತಿಯೊಂದಿಗೆ ಸಂಯೋಗವಾಗಿ ಬದುಕುವ ಒಂದು ನಮ್ಮಲ್ಲಿರುವಂತಹ ಹಳೆಯ ಸಂಪ್ರದಾಯವೇ ಇವತ್ತು ನಮ್ಮಲ್ಲಿ ಇಮ್ಯುನಿಟಿ ಪವರ್ ನಮ್ಮಲ್ಲಿ ಪ್ರಪಂಚಕ್ಕೆ ನಾವು ಸಾಬೀತು ಮಾಡಿದ್ದೇವೆ. ಯಾಕೆಂದರೆ ನಮ್ಮಲ್ಲಿರುವಂತಹ ಆ ರೋಗ ನಿರೋಧಕ ಶಕ್ತಿಗಳು ಹೇಗೆ ಬಂತು ಅಂತ ಕೇಳಿದರೆ ನಮ್ಮ ಸಾಮಾಜಿಕ ಚೌಕಟ್ಟಿಂದ, ನಮ್ಮ ನಿಯಮಗಳಿಂದ, ನಾವು ಪರಂಪರಾಗತವಾಗಿ ಪಾಲಿಸಿಕೊಂಡು ಬಂದಂತಹ ಆ ಚೌಕಟ್ಟಿನ ಒಳಗೆ ನಾವು ಜೀವಿಸುವುದರಿಂದ ನಾವು ಇವತ್ತು ಕೂಡ ಯಾವುದೇ ವೈರಸ್ಸನ್ನು ಕೂಡ ಎದುರಿಸುವಂತಹ ಶಕ್ತಿ ನಮ್ಮಲ್ಲಿ ಈಗಲೂ ಇದೆ. ಅದನ್ನು ನಿರಂತರವಾಗಿ ಹೋಗಬೇಕು ಅಂತಾದರೆ ನಾವೆಷ್ಟೋ ದೇವಸ್ಥಾನ ಕೋಟಿಗಟ್ಟಲೆ ಖರ್ಚು ಮಾಡ್ತೇವೆ, ಅದು ಬೇಕು. ಆದರೆ ನಮ್ಮ ಸಮಾಜ ಛಿದ್ರವಾಗಿರುವಂತಹ, ಜೀರ್ಣವಾಗಿರುವಂತಹ ಸಮಾಜವನ್ನು ಪುನಃ ಜೋಡಿಸುವುದು, ಪುನಃ ಅದರ ಉದ್ಧಾರಣೆ ಮಾಡಲಿಕ್ಕೆ ಅದು ಸಾಧ್ಯವಾಗುವುದು ಹೇಗಂತ ಕೇಳಿದರೆ ಮಾನಸಿಕವಾದಂತಹ ಸಂಯೋಜನೆ. ಮಾನಸಿಕವಾಗಿ ನಾವು ಎಲ್ಲರೂ ಒಟ್ಟಿಗೆ ಅದನ್ನು ಸೇರಿಸಿಕೊಂಡು ಹೋಗಲಿಕ್ಕೆ ನಮ್ಮಿಂದ ಆಯಿತು ಅಂತಾದರೆ ಆ ಸಮಾಜ, ಆ ಕೂಡುಕಟ್ಟು ಪುನಃ ಅದು ಸ್ಥಾಪನೆ ಆಯಿತು ಅಂತಾದರೆ, ಆ ಕೂಡುಕಟ್ಟು ಪುನಃ ಜೀರ್ಣೋದ್ಧಾರ ಆಯಿತು ಅಂತಾದರೆ ನಾವು ಮಾಡುವಂತಹ ಜೀರ್ಣೋದ್ಧಾರ ಪ್ರಕ್ರಿಯೆ ಏನಂದರೆ ದೇವಸ್ಥಾನಗಳನ್ನು ಕಟ್ಟುವಂತಹ ಆ ಪ್ರಕ್ರಿಯೆಗೆ ನಾವು ಅದಕ್ಕೆ ಸಾರ್ಥಕತೆಯನ್ನು ನಾವು ಕಾಣಬಹುದು. ಕುರ್ನಾಡು ಶ್ರೀ ರಘುರಾಮ ತಂತ್ರಿಲು ಪಜೀರು ಬೀಜಗುರಿ ಗೋವನಿತಾಶ್ರಯ ಟ್ರಸ್ಟ್ ಕಾರ್ಯದರ್ಶಿ ಡಾಕ್ಟರ್ ಅನಂತಕೃಷ್ಣ ಭಟ್, ಹರೇಕಳ ಸಂಪಿಗೆದಡಿ ಶ್ರೀ ಅರ್ಧನಾರೀಶ್ವರ ದೇವಸ್ಥಾನ ಪುನರ್ನಿರ್ಮಾಣ ಸಮಿತಿದ ಕಾರ್ಯದರ್ಶಿ ಶ್ರೀ ಮೋಹನ್ ದಾಸ್ ರೈ ದೆಬ್ಬೇಲಿಗುತ್ತು, ತಲಪಾಡಿ ಅಲಂಕಾರಗುಡ್ಡೆ ಶ್ರೀ ಮಲರಾಯ ದೋಮಾವತಿ ದೈವಸ್ಥಾನದ ದೈವಪಾತ್ರೆ ಶ್ರೀ ಜಯರಾಮ ಪೂಜಾರಿಯಾನೆ ಅಂತ ಪೂಜಾರಿ, ಮಾಗಣೆ ಮಹಾಮಂಡಲದ ಟ್ರಸ್ಟಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಶ್ರೀ ಸೀತಾರಾಮ್ ಬಂಗೇರ ಕೊಲ್ಯ ಬೊಕ್ಕ ಮಾಗಣೆ ಮಹಾಮಂಡಲದ ಪ್ರಧಾನ ಸಂಚಾಲಕರಾದ ಆಯ್ಕೆಯಾಯನ ಶ್ರೀ ಚಂದ್ರಹಾಸ್ ಅಡ್ಯಂತಾಯ ಮೊಕ್ಲಿಗೆ ಈ ಪೊರ್ತು ಮಾನಾದಿಗೆ ಮಲ್ತೇರ.
ಮಾಗಡಿ ಮಹಾಮಂಡಲದ ಪ್ರಧಾನ ಸಂಚಾಲಕರು ಶ್ರೀ ಮಿತ್ತಕೋಡಿ ವೆಂಕಪ್ಪ ಕಾಚವ, ಪಾಣೆಮಂಗಳೂರು ಶ್ರೀ ನರಹರಿ ಸದಾಶಿವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಅಡ್ಯಾರು ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜು ನಿರ್ದೇಶಕರು ಶ್ರೀ ಜಗನ್ನಾಥ್ ಚೌಟ, ಕೊಂಚಾಡಿ ದೇರಬೈಲ್ ಶ್ರೀ ನಾಗಕನ್ನಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನದ ಮೊಕ್ತೇಸರರು ಶ್ರೀ ಜೈ ಬಾಲಕೃಷ್ಣ ಕೊಟ್ಟಾರಿ, ಸೋಮೇಶ್ವರ ಮೂರೂರುಬೋಯಿ ಮಹಾಸಭಾದ ಅಧ್ಯಕ್ಷರು ಶ್ರೀ ಚಿದಾನಂದ ಆರೋಚಿಲ್ ಮಲ್ಲಬಿನಿರಾದ ಕಾರ್ಯಕ್ರಮಕ್ಕೆ ಎಡಬೇಕರು. ಮಾಗಡಿ ಮಹಾಮಂಡಲದ ಪ್ರಧಾನ ಸಂಚಾಲಕರನ್ನ ಪ್ರಧಾನ ಕಾರ್ಯದರ್ಶಿಯಾದ ಆಯ್ಕೆಯಾಯಿನ ಶ್ರೀ ರಾಧೇಶ್ ಶೆಟ್ಟಿ ಪಜೀರ್ಗುತ್ತು ಸಭೆ ನೆತ್ಕೊಂಡು ಪ್ರಸ್ತಾವನದ ಪಾತ್ರ ಪಂಡಿರು. ಶ್ರೀ ಸತ್ಯನಾರಾಯಣ ಹೂಡೆ ನಿರೂಪಣೆ ಮಲ್ತಿರು. ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು ಶ್ರೀ ವೆಂಕಟೇಶ್ ಕಾರಂತ ಉಚ್ಚಲ್ ಬೊಕ್ಕ ಪದಾಧಿಕಾರಿಗಳು ಸದಸ್ಯರು, ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಗುರಿಕಾರ್ಯರು ಕಾರ್ಯಕ್ರಮದ ಮುತಾಲಿಕೆ ಹಿಡಿದರು.